ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಬಾಣಂತಿಯೊಬ್ಬರು ರಕ್ತಸ್ರಾವದಿಂದ ಬಳಲಿ ಸಾವನ್ನಪ್ಪಿದ ಘಟನೆ ನಡೆದಿದ್ದು, ಸರ್ಕಾರಿ ಆಸ್ಪತ್ರೆಯ ಪ್ರಸೂತಿ ತಜ್ಞೆ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿದ್ದಾರೆಂದು ಆರೋಪಿಸಿ ಮೃತರ ಕುಟುಂಬಿಕರು ಇಂದು ಕುಂದಾಪುರದ ಸರ್ಕಾರಿ ಆಸ್ಪತ್ರೆಯ ಎದುರು ಜಮಾಯಿಸಿ ದಿಢೀರ್ ಪ್ರತಿಭಟನೆ ನಡೆಸಿದರು. ಕುಂದಾಪುರ ಅಂಕದಕಟ್ಟೆಯ ನಿವಾಸಿ ಸುಧೀರ್ ದೇವಾಡಿಕ ಎನ್ನುವವರ ಪತ್ನಿ ಸುಜಾತಾ ಅವರಿಗೆ ತಾಯಿ ಮಕ್ಕಳ ಆಸ್ಪತ್ರೆಯಾಗಿರುವ ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞೆ ಡಾ ರಜನಿ ಅವರು ಸಾಮಾನ್ಯ ಹೆರಿಗೆ ಮಾಡಿಸಿದ್ರು. ಹೆರಿಗೆಯಾದ ಬಳಿಕ ಅತಿಯಾದ ರಕ್ತಸ್ರಾವದಿಂದಾಗಿ ಗಂಭೀರಗೊಂಡ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಭಾನುವಾರ ಮಧ್ಯಾಹ್ನದ ಸುಮಾರಿಗೆ ಸುಜಾತಾ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ರು. ಸೋಮವಾರ ಬೆಳಗ್ಗೆ 10 ಗಂಟೆಯ ವೇಳೆಗೆ ಸುಜಾತಾ ಕುಟುಂಬಿಕರು ಹಾಗೂ ದೇವಾಡಿಗ ಸಮಾಜದ ಜನಪ್ರತಿನಿಧಿಗಳು, ಮಹಿಳಾ ಪರ ಹೋರಾಟಗಾರರ ಸಹಿತ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕುಂದಾಪುರ ಸರ್ಕಾರಿ ಆಸ್ಪತ್ರೆ ಎದುರು ಜಮಾಯಿಸಿದ್ರು. ಸುಜಾತಾ ಕುಟುಂಬಿಕರು ಸಹಿತ ಪ್ರಮುಖರು ಒಂದಷ್ಟು ಜನರನ್ನ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಕಚೇರಿಗೆ ಕರೆದು ಅಲ್ಲಿಗೆ ವೈದ್ಯೆ ರಜನಿಯನ್ನ ಕರೆಸಲಾಯಿತು. ಮೊದಲಿಗೆ ಮಾತನಾಡಿದ ದೇವಾಡಿಗ ಸಮಾಜದ ಮುಖಂಡ ಶಂಕರ್ ಅಂಕದಕಟ್ಟೆ ಅವರು, ಸುಜಾತಾ ತನ್ನ ಇಡೀ ಕುಟುಂಬವನ್ನ ನಿರ್ವಹಿಸುತ್ತಿದ್ದು, ಅವರ ಈ ಸಾವಿನಿಂದ ಬಡ ಕುಟುಂಬ ಕಂಗೆಟ್ಟಿದೆ. ಈ ಸಾವಿಗೆ ನ್ಯಾಯ ದೊರಕಬೇಕಿದೆ. ಯಾವುದೇ ಬಡ ಕುಟುಂಬಕ್ಕೂ ಇಂತಹ ಪರಿಸ್ಥಿತಿ ಆಗಬಾರದು ಎಂದು ಹೇಳಿದ್ರು. ಇವತ್ತು ವೈದ್ಯರ ನಿರ್ಲಕ್ಷ್ಯ ಏನೋ ನಮ್ಗೆ ಗೊತ್ತಿಲ್ಲ, ಆದರೆ ಸುಜಾತಾ ಅನ್ನತಕ್ಕಂಥ ಹುಡುಗಿಯ ಮನೆಯನ್ನ ಪರಿಸ್ಥಿತಿ ನೋಡಿದರೆ ಇಡೀ ಊರಿಗೆ ಊರೇ ಚುರುಕನ್ನುವ ಸ್ಥಿತಿ ಇದೆ. ಅಂಥ ಬಡ ಕುಟುಂಬದ ಹುಡುಗಿ ಮೊನ್ನೆಯ ದಿನ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ತನ್ನ ಹೆರಿಗೆಯ ಹೊಟ್ಟೆ ನೋವಿನಿಂದ ತಾಳಲಾರದೆ ವೈದ್ಯರಲ್ಲಿ ಬೇಡಿಕೊಂಡು, ನನಗೆ ಆಗ್ತಾ ಇಲ್ಲ, ನೋವನ್ನು ತರಿಸ್ಕೊಳ್ಳುವಂಥ ಶಕ್ತಿ ಇಲ್ಲ, ನನ್ನ ಪ್ರಾಣ ಹೋಗ್ತಾ ಇದೆ, ದಯವಿಟ್ಟು ನನಗೆ ಆಪರೇಷನ್ ಮಾಡಿಸಿ ಅವಳು ಕೇಳಿಕೊಂಡಾಗ ವೈದ್ಯರು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ. ನಾನಾ ಡಾಕ್ಟ್ರು ನೀನಾ ಡಾಕ್ಟ್ರನ್ನು ಕೇಳುವಂಥ ಸ್ಥಿತಿಯಲ್ಲಿ ವೈದ್ಯರು ಬಂದಿದ್ದಾರೆ. ಆದರೆ ನಾನಿವತ್ತು ಹೇಳ್ತಾ ಇದ್ದೇನೆ, ಇವತ್ತೆಲ್ಲ ಸಾರ್ವಜನಿಕರು ತಿಳ್ಕೊಳ್ಬೇಕು, ಇಂಥ ಘಟನೆಗಳು ನಡೆದಾಗ ಹೊರಗಿನ ಪ್ರಪಂಚಕ್ಕೆ ತಿಳಿಸಬೇಕು. ಸುಜಾತಾ ಡಿಸೆಂಬರ್ 11ರಂದು ಆಸ್ಪತ್ರೆಗೆ ದಾಖಲಾಗಿದ್ದು, 14ರಂದು ನನ್ನ ಕರ್ತವ್ಯ ಆರಂಭವಾಗಿತ್ತು. ನನ್ನ ಪರಿಶೀಲನೆಯಲ್ಲಿ ಎಲ್ಲವೂ ಸರಿಯಾಗಿತ್ತು. ಶನಿವಾರ 6:37ಕ್ಕೆ ಸಾಮಾನ್ಯ ಹೆರಿಗೆಯಾಗಿದ್ದು, ಈ ಬಗ್ಗೆ ವೈದ್ಯರು ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ನನ್ನ ಡ್ಯೂಟಿ ಸ್ಟಾರ್ಟ್ ಆದ್ದು 14ನೇ ತಾರೀಕು. ಅವತ್ತು ಬೆಳಗ್ಗೆ ನಾನು ನೋಡಿದಾಗ ಅವರು ಸ್ಪಾಂಟೇನಿಯಸ್ ಆಗಿ ಲೇಬರ್ ಪೇನಿಗೆ ಹೋಗಿದ್ದು. ಸೊ ಹೋಗ್ಬಿಟ್ಟು ನಾವು ನಮ್ಮದು ಮಾನಿಟರಿಂಗ್ ಕರೆಕ್ಟ್ ಇರ್ತದೆ ಲೇಬರ್ ರೂಮಲ್ಲಿ, ಮತ್ತು ನಮ್ಮದು ಚಾರ್ಟ್ ಎಲ್ಲ ಇರ್ತದೆ, ಅದನ್ನು ಮೇಂಟೈನ್ ಮಾಡ್ತಾ ಇದ್ವಿ. ಪ್ರೋಗ್ರೆಸ್ ಚೆನ್ನಾಗಿ ಬಂತು, ಲೇಬರ್ದು ಚೆನ್ನಾಗಿ ಪ್ರೋಗ್ರೆಸ್ ಆಯಿತು. ಮತ್ತು 6:37ಕ್ಕೆ ಸ್ಪಾಂಟೇನಿಯಸ್ ಆಗಿ ಡೆಲಿವರಿ ಆಯಿತು, ನಾರ್ಮಲ್ ಡೆಲಿವರಿ ಆಯಿತು. ಈಸಿ ಇತ್ತು ಡೆಲಿವರಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ಬೇಬಿ ಕ್ರೈ ಆಯಿತು. ಅದಾದಮೇಲೆ ಕಸ ಹೊರಗೆ ಬಂದದ್ದು 6:50 6:50 ಹಾಗೆ. ಸೊ ಅದಾದಮೇಲೆ ಯೂಟ್ರಸ್ ಗರ್ಭಕೋಶ ಆ್ಯಕ್ಚುಲಿ ಕಾಂಟ್ರಾಕ್ಟ್ ಆಗಬೇಕು, ಶ್ರಿಂಕ್ ಆಗಬೇಕು, ಇಮಿಡಿಯೇಟ್ಲಿ ಎಲ್ಲರೂ ಶ್ರಿಂಕ್ ಆಗಬೇಕು. ಬಟ್ ಈ ಪೇಷಂಟಲ್ಲಿ ಏನಾಯಿತು, ಗರ್ಭಕೋಶ ಶ್ರಿಂಕ್ ಆಗದೆ ಲೂಸ್ ಆಗಿಯೇ ಇತ್ತು. ಇದರಿಂದ ತುಂಬ ಬ್ಲೀಡಿಂಗ್ ಆಗ್ತದೆ, ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಯೂಶಲಿ ಇದು ನಮಗೆ ತಿಂಗಳಿಗೊಂದು ಕೇಸ್ ಇರ್ತದೆ. ನಮ್ಮದು ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಗರ್ಭಕೋಶ ಶ್ರಿಂಕ್ ಆಗ್ತದೆ. ಇವರಲ್ಲಿ ಏನು ಇಂಜೆಕ್ಷನ್ ಏನು ಟ್ಯಾಬ್ಲೆಟ್ ಕೊಟ್ಟರು ಅದು ಶ್ರಿಂಕ್ ಆಗ್ತಾ ಇಲ್ಲ. ಗರ್ಭಕೋಶ ಅನ್ನೋದು ಕಾಂಟ್ರಾಕ್ಟ್ ಅಂದರೆ ಶ್ರಿಂಕ್ ಆಗಬೇಕು. ಕಾಂಟ್ರಾಕ್ಟ್ ಆಗಬೇಕಾದರೂ ಅದು ಆಗಲಿಲ್ಲ. ಅದಕ್ಕೆ ಅಟೋನಿಕ್ ಯೂಟ್ರಸ್ ಅಂತ ಹೇಳ್ತಾರೆ. ಅದಕ್ಕೆ ಕರೆಕ್ಟ್ ನಾರ್ಮಲ್ ಟೋನ್ ಇರೋದಿಲ್ಲ. ಅದರಿಂದ ಏನಾಗ್ತದೆ, ಅದು ಕಾಂಟ್ರಾಕ್ಟ್ ಆಗದಿದ್ದಲ್ಲಿ ಅದು ಬ್ಲೀಡಿಂಗ್ ಕಂಟಿನ್ಯೂ ಆಗ್ತಾ ಇರ್ತದೆ. ಸೊ ಈಗ ಬ್ಲೀಡಿಂಗ್ ಕಂಟಿನ್ಯೂ ಆದ ಕೂಡಲೇ ಅವ್ರು ಏನು ಮಾಡ್ತಾರೆ, ಕೆಲವೊಂದು ಮೆಡಿಕಲ್ ಮೆಥಡ್ಸ್ ಅಂತ ಇದೆ, ಯೂಟ್ರೈನ್ ಮಸಾಜ್ ಮಾಡ್ತಾರೆ. ಆಮೇಲೆ ಜೊತೆಗೆ ಕೆಲವೊಂದು ಅದನ್ನು ಕುಗ್ಗುವಂಥ ಇಂಜೆಕ್ಷನ್ಗಳಿದ್ದಾವೆ, ಇಂಜೆಕ್ಷನ್ ಮೆಥಡ್ ಬೇರೆ ಯಾವುದೆಲ್ಲ ಇಂಜೆಕ್ಷನ್ಸ್ ಇದೆ, ಅದನ್ನು ಸಹ ಅವರು ಕೊಟ್ಟಿದ್ದಾರೆ. ಜೊತೆಗೆ BP, ಪಲ್ಸು, ವೈಟಲ್ಸು ಎಲ್ಲ ಸರಿಯಾಗಿ ಇರುವ ಹಾಗೆ ಅದಕ್ಕೆ ಸರಿಯಾಗಿರೋ ಫ್ಲೂಯಿಡ್ಸು ಮತ್ತು ಬೇರೆ ಇಂಜೆಕ್ಷನ್ಸ್ ಯಾವುದೇ ಡ್ರಿಪ್ ಅದನ್ನೆಲ್ಲ ಹಾಕಿದ್ದಾರೆ. ಜೊತೆಗೆ ಆಮೇಲೆ ಬ್ಲಡ್ಡನ್ನು ಸಹ ಅವರು ಹಾಕಿದ್ದಾರೆ. ಸುಜಾತಾ ಅವರದು ತೀರಾ ಬಡ ಕುಟುಂಬವಾಗಿದ್ದು, ಇಡೀ ಮನೆ ಇದೀಗ ಕಂಗೆಟ್ಟಿದೆ. ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡಿದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.